ನೋಡಿ ಯಾವ ಥರ ದೇವಸ್ಥಾನದ ಸ್ಥಿತಿ ಇದೆ ಇವತ್ತಿನ ದಿನ. ಇಂಥ ಒಂದು ದೇವಸ್ಥಾನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ 800 ವರ್ಷಗಳ ಒಂದು ಇತಿಹಾಸ ನಶಿಸಿ ಹೋಗುತ್ತೆ. ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಮಾತ್ರ ಜನ ಸೇರ್ತಾರೆ ಅಷ್ಟೇ. ನಾವು ಏನೇ ಸಹ ಯಾವುದೇ ಕಾರ್ಯಕ್ರಮಗಳು ಒಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಯಾವತ್ತೋ ಒಂದಿನ ಬರ್ತಾರೆ ಅಷ್ಟೇ. ಬಾಕಿ ದಿನ ಯಾರೂ ಬರೋದಿಲ್ಲ. ದೇವಸ್ಥಾನದಲ್ಲಿ ಒಳಗಡೆ ಎಡಗಡೆಗೆ ಒಂದು ಗಣಪತಿ ಮೂರ್ತಿಯನ್ನು ಇಟ್ಟಿದ್ದಾರೆ. ಆದರೆ ಇದಕ್ಕೆ ಸೊಂಡಿಲು ಮತ್ತು ಕೈ ಮುರಿದಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಕೆತ್ತನೆಗಳಿದೆ. ನಮಗೆ ಈ ಥರದ ಕೆತ್ತನೆಗಳು ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಕಂಡು ಬರೋದಿಲ್ಲ. ನಮಸ್ಕಾರ ಗೆಳೆಯರೇ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರಿನಲ್ಲಿ ಹೊಯ್ಸಳರ ಕಾಲದ 2 ದೇವಸ್ಥಾನ ಇದೆ. ಒಂದು ಊರಿನ ಮಧ್ಯೆ ಇರುವಂತಹ ವೇಣುಗೋಪಾಲ ದೇವಸ್ಥಾನ, ತುಂಬ ಸುಂದರವಾಗಿರುವಂತಹ ಮೂರ್ತಿ. ಅದು ಸುಮಾರು 7 ಅಡಿ ಎತ್ತರ ಇರುವಂತಹ ಒಂದು ಮೂರ್ತಿ. ಹೊಯ್ಸಳರ ಕಾಲಕ್ಕೆ ಬಾಗೂರು ಒಂದು ಅಗ್ರಹಾರದ ಲಕ್ಷಣದಂತೆ ಊರ ಮಧ್ಯೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಕೆರೆ ಹತ್ರ ನಾಗೇಶ್ವರ ದೇವಸ್ಥಾನ ಇದೆ. ನಾಗೇಶ್ವರ ದೇವಸ್ಥಾನ ಇವತ್ತಿಗೆ ತುಂಬ ದುಸ್ಥಿತಿನಲ್ಲಿದೆ, ಮೇಂಟೆನೆನ್ಸ್ ಇಲ್ಲ. ಆದರೂ ಇಲ್ಲಿ ನಿತ್ಯ ಪೂಜೆಗಳು ನಡೀತಾ ಇದೆ. ಇಲ್ಲಿ ಒಂದು ಶಾಸನ ಕೂಡ ಇದೆ. ದೇವಸ್ಥಾನ ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದ್ರೂ ಕೂಡ ಇವಾಗ ಮತ್ತೆ ಅದೇ ಸ್ಥಿತಿಗೆ ತಲುಪಿದೆ. ಇದು ಮೇಂಟೆನೆನ್ಸ್ ಇಲ್ಲ. ದೇವಸ್ಥಾನದ ಮೇಲೆಲ್ಲ ಗಿಡ ಬೆಳ್ಕೊಂಡಿದೆ. ಈ ದೇವಸ್ಥಾನ ಹೇಗಿದೆ, ಒಳಭಾಗದಲ್ಲಿ ನಾಗೇಶ್ವರ ದೇವರು ಯಾವ ಥರ ಇದ್ದಾರೆ, ಬನ್ನಿ ದರ್ಶನ ಮಾಡೋಣ. ಗೆಳೆಯರೇ ನೋಡಿ, ಇದೇ ನಾಗೇಶ್ವರ ದೇವಸ್ಥಾನ. ನೋಡಿ ಆ ಭಾಗದಲ್ಲಿ ಕಾಣಿಸ್ತಾ ಇರೋದು ಕೆರೆ ಏರಿ, ಆ ಕಡೆಗೆ ದೊಡ್ಡ ಕೆರೆ ಇದೆ. ಕೆರೆ ಪಕ್ಕದಲ್ಲಿ ಈ ಕಡೆಗೆ ನಾಗೇಶ್ವರ ದೇವಸ್ಥಾನ ಇದೆ. ಅಂದರೆ ಸಾಮಾನ್ಯವಾಗಿ ಶೈವ ದೇವಸ್ಥಾನಗಳನ್ನು ಕೆರೆ ಏರಿ ಪಕ್ಕನೇ ನಿರ್ಮಿಸ್ತಾ ಇದ್ರು ಈಶಾನ್ಯ ದಿಕ್ಕಿನಲ್ಲಿ. ಸೊ ಅದರಿಂದ ನಮಗೆ ಕೆರೆ ಹತ್ರನೇ ಈಶ್ವರನ ದೇವಸ್ಥಾನಗಳು ಹೆಚ್ಚಾಗಿ ಕಾಣುತ್ತೆ. ನೋಡಿ ಇಲ್ಲಿ ಒಂದು ಶಾಸನ ಇದೆ. ಇದು ಕ್ರಿಸ್ತಶಕ 1142ರಲ್ಲಿ ಹಾಕ್ಸಿರುವಂಥ ಒಂದು ಶಾಸನ ಇದು. ಈ ಶಾಸನ ಹಾಕ್ಸಿದ್ದ ಟೈಮ್ಗೆ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ಅರಸ ವಿಷ್ಣುವರ್ಧನ, 1142. ಆದರೆ ಈ ಶಾಸನದಲ್ಲಿ ವಿಶೇಷವಾಗಿ ವಿಷ್ಣುವರ್ಧನನ ಮಗ 1ನೇ ನರಸಿಂಹನನ್ನು ಉಲ್ಲೇಖಿಸಲಾಗಿದೆ. ಅಂದರೆ ಆತ ಆ ಸಮಯಕ್ಕೆ ಇನ್ನು ಯುವರಾಜ ಅನಿಸುತ್ತೆ, ಇನ್ನು ಬಾಲಕ ಆತ. ಆತನ ಹೆಸರನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 53 ಲೈನ್ ಇರುವಂಥ ಒಂದು ಶಾಸನ ಇದು. ಈ ಶಾಸನದ ಪ್ರಕಾರ ಕ್ರಿಸ್ತಶಕ 1142ರಲ್ಲಿ ಸೋವರಸ ಹೆಗ್ಗಡೆ ಅನ್ನುವ ಆತ ಈ ದೇವಸ್ಥಾನಕ್ಕೆ ಹಲವು ರೀತಿಯ ದಾನದತ್ತಿಗಳನ್ನು ಕೊಟ್ಟಿದ್ದಾನೆ. ಆ ದಾನದತ್ತಿಗಳನ್ನು ಸೋಮಭಟ್ಟ ಅನ್ನುವವರಿಗೆ ಈ ಸೋವರಸ ಹೆಗ್ಗಡೆ ಕೊಡ್ತಾರೆ. ಅಂದರೆ ದೇವಸ್ಥಾನದ ನಿರ್ವಹಣೆಗೆ, ಜೀರ್ಣೋದ್ಧಾರಕ್ಕೆ, ನಿತ್ಯ ಪೂಜೆಗಳಿಗೆ ಅದಕ್ಕೆಲ್ಲ ಖರ್ಚಾಗುತ್ತೆ. ಅದಕ್ಕೋಸ್ಕರ ಅವರು ಈ ದೇವಸ್ಥಾನಕ್ಕೆ ದಾನದತ್ತಿಗಳನ್ನು ಕೊಟ್ಟಿರ್ತಾರೆ. ಇದು ದೇವಸ್ಥಾನದ ಒಳಭಾಗ. ನೋಡಿ, ಇದು ನವರಂಗದಲ್ಲಿ 4 ಕಂಬಗಳನ್ನು ನೀವು ನೋಡ್ತಾ ಇರ್ತೀರ. ಅಂದರೆ ಇದು ಕೂಡ ಹೊಯ್ಸಳ ಸ್ಟೈಲಲ್ಲೇ ಇರುವಂಥ ಕೆಲವು ಕಂಬಗಳು. ಮಧ್ಯದಲ್ಲಿ ನಂದಿ ಮೂರ್ತಿ ಇದೆ. ತುಂಬ ಸುಂದರವಾಗಿರುವಂತಹ ನಂದಿ ವಿಗ್ರಹ ಇದು. ನಂದಿಯ ಮೇಲೆ ಇರುವಂಥ ಹಗ್ಗದ ರಚನೆಗಳನ್ನು ನೋಡಿ, ಎಷ್ಟು ಶಿಲ್ಪಿ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾನೆ. ಹಾಗೆ ಮುಖಭಾವ ಕೂಡ ನಮಗೆ ತುಂಬ ಮುಗ್ಧವಾಗಿ ಇರೋ ಥರ ಕಾಣುತ್ತೆ. ಈ ಭಾಗದಲ್ಲಿ ಇನ್ನೂ ಸೂಕ್ಷ್ಮವಾಗಿರುವಂತಹ ಕೆತ್ತನೆ ಇದೆ. ನೋಡಿ, ಕೊರಳಲ್ಲಿ ಹಾಕಿರುವಂತಹ ಹಗ್ಗದ ಮಣಿಗಳು, ಹಗ್ಗದ ರಚನೆ, ಹಗ್ಗದ ಸುರುಳಿ ಕೂಡ ನಮಗೆ ಸ್ಪಷ್ಟವಾಗಿ ಕಾಣೋ ಥರ ಶಿಲ್ಪಿ ಇದನ್ನು ಕೆತ್ತಿದ್ದಾನೆ. ಎಷ್ಟು ಸುಂದರವಾಗಿದೆ. ಮತ್ತು ನಂದಿ ಮೈಮೇಲಿರುವಂತಹ ಘಂಟಾಸರ, ಕಿವಿಗೆ ಹಾಕಿರುವಂಥ ಆಭರಣ, ಹಣೆ ಮೇಲೆ ಧರಿಸಿರುವಂಥ ಒಂದು ಆಭರಣ, ಇದೆಲ್ಲವನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಅಷ್ಟು ಸುಂದರವಾಗಿರುವಂಥ ಒಂದು ನಂದಿ ಮೂರ್ತಿ. ದೇವಸ್ಥಾನದಲ್ಲಿ ಒಳಗಡೆ ಎಡಗಡೆಗೆ ಒಂದು ಗಣಪತಿ ಮೂರ್ತಿಯನ್ನು ಇಟ್ಟಿದ್ದಾರೆ. ಆದರೆ ಇದಕ್ಕೆ ಸೊಂಡಿಲು ಮತ್ತು ಕೈ ಮುರಿದಿದೆ. ಯಾವುದೋ ಕಾಲದಲ್ಲಿ ಈ ವಿಗ್ರಹವನ್ನು ಭಗ್ನ ಮಾಡಿದ್ದಾರೆ. ಆದರೂ ವಿಗ್ರಹವನ್ನು ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಮತ್ತು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಕ್ಕೆ ಮೊದಲು ಇಲ್ಲಿ ಒಂದು ಪ್ರವೇಶ ದ್ವಾರ ಇದೆ. ಇದು ತುಂಬ ವಿಶೇಷವಾಗಿರುವಂಥ ಪ್ರವೇಶ ದ್ವಾರ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ 2 ಕಡೆ ಏರ್ ಸರ್ಕ್ಯುಲೇಷನ್ಗೆ ಅಂತ ಜಾಲಂಧ್ರ ಇಟ್ಟಿದ್ದಾರೆ. ಮತ್ತು ಮೇಲ್ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಕೆತ್ತನೆಗಳಿದೆ. ನಮಗೆ ಈ ಥರದ ಕೆತ್ತನೆಗಳು ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಕಂಡು ಬರೋದಿಲ್ಲ. ಸೊ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಕೆತ್ತನೆಗಳನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋದರೆ ಇಲ್ಲಿ ಇದು ಮುಖ್ಯ ಗರ್ಭಗುಡಿಯ ಪ್ರವೇಶ ದ್ವಾರ. ಇದಂತೂ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಇದು ಬಾಗಿಲುವಾಡ, ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಇದು ಲಲಾಟದಲ್ಲಿ
ಗಜಲಕ್ಷ್ಮಿಯ ಒಂದು ಶಿಲ್ಪ ಇದೆ. ಇದು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಕೆತ್ತನೆಗಳು ಮಾಡಿದ್ದಾರೆ. ಇದು ಒಳಭಾಗದಲ್ಲಿ ನಾಗೇಶ್ವರ, ಸುಮಾರು ಒಂದು 3.5 ಅಡಿ 4 ಅಡಿ ಎತ್ತರ ಇರುವಂತಹ ನಾಗೇಶ್ವರ ಲಿಂಗ. ಇದು ತುಂಬ ಚೆನ್ನಾಗಿದೆ. ಚೌಕಾಕಾರದ ಪೀಠ, ಆ ಪೀಠದ ಮೇಲೆ 1.5 ಅಡಿ ಎತ್ತರ ಇರುವಂತಹ ಶಿವಲಿಂಗ. ಇದು ನಾಗೇಶ್ವರ, ಬಾಗೂರಿನ ನಾಗೇಶ್ವರ. ನೋಡಿ, ಯಾವುದೇ ದೇವಸ್ಥಾನ ಅಂದರೆ ಪ್ರಾಚೀನ ದೇವಸ್ಥಾನ, ಅದರ ಒಳಭಾಗದಲ್ಲಿ ನವರಂಗ ಅಂತ ಕರಿತೀವಿ. ನವರಂಗ ಅಂದರೆ 9 ಭಾಗಗಳು. ಆ 9 ಭಾಗಗಳ ಚಾವಣಿನಲ್ಲಿ ಈ ರೀತಿಯ ಸುಂದರವಾದ ಭುವನೇಶ್ವರಿಗಳನ್ನು ಕೆತ್ತಿರ್ತಾರೆ. ಅಂದರೆ ಇದನ್ನು ವಿತಾನ ಅಂತ ಕರಿತೀವಿ. ಪದ್ಮಮಂಡಲದ ವಿತಾನಗಳು ಇವೆಲ್ಲನೂ. ಸೊ ಇದು ಮಧ್ಯದ ಭುವನೇಶ್ವರಿ. ಹಾಗೆ ನೋಡಿದ್ರೆ ಇಲ್ಲೊಂದು ಭುವನೇಶ್ವರಿ ಇದೆ, ಇಲ್ಲಿ ಒಂದಿದೆ. ಇದೆಲ್ಲ ಸರ್ಕಲ್ ಶೇಪ್ನಲ್ಲಿ ಕೆತ್ತಿರುವಂಥ ಪದ್ಮಮಂಡಲದ ಭುವನೇಶ್ವರಿಗಳು. ಈ ದೇವಸ್ಥಾನದ ಒಳಭಾಗದಲ್ಲಿ ಇನ್ನೂ ಹಲವು ವಿಗ್ರಹಗಳು ಇರಬೇಕಾಗಿತ್ತು. ನೋಡಿ, ಇಲ್ಲಿ ಒಂದು ಪೀಠ ಇದೆ. ಆ ಪೀಠದ ಮೇಲೆ ಇದ್ದಿದ್ದಂಥ ಒಂದು ವಿಗ್ರಹ ಇವತ್ತು ಕಾಣೆಯಾಗಿದೆ. ಎಲ್ಲೋಯ್ತು ಅಂತ ಇವತ್ತಿಗೂ ಪತ್ತೆ ಇಲ್ಲ. ಮತ್ತು ಇಲ್ಲೊಂದು ಪೀಠ ಇದೆ. ಇದರ ಮಧ್ಯದಲ್ಲಿ ಗರುಡನ ಶಿಲ್ಪ ಇದೆ. ಸೊ ಇದ್ರ ಮೇಲೆ ಒಂದು ವಿಷ್ಣು ವಿಗ್ರಹ, ನಾರಾಯಣನ ವಿಗ್ರಹ ಇತ್ತು. ಅದು ಕೂಡ ಇವತ್ತು ನಮಗೆ ಸಿಗ್ತಾ ಇಲ್ಲ. ಇಲ್ಲಿ ಒಂದು ಪೀಠ ಇದೆ, ಇದರಲ್ಲಿ ನಾಗರಕಲ್ಲುಗಳನ್ನು ಇಟ್ಟಿದ್ದಾರೆ. ಇದ್ರ ಮೇಲೆ ಇದ್ದಂತಹ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ವಿಗ್ರಹ ಕೂಡ ನಮಗೆ ಇವತ್ತು ಸಿಗ್ತಾ ಇಲ್ಲ. ಸ್ನೇಹಿತರೆ, ದೇವಸ್ಥಾನದ ಒಳಭಾಗನ ನೋಡಿದ್ರೆ ತುಂಬ ಸುಂದರವಾಗಿರುವಂತಹ ನಂದಿ ಮೂರ್ತಿ, ಗಣಪತಿ ಮೂರ್ತಿ ಮತ್ತು ನಾಗೇಶ್ವರ ಮೂರ್ತಿಗಳಿರುವಂಥ ಒಂದು ದೇವಸ್ಥಾನದ ಒಳಭಾಗ ತುಂಬ ಚೆನ್ನಾಗಿದೆ. ಈ ಹೊರಭಾಗ ತುಂಬ ಹಾಳಾಗಿದೆ. ದೇವಸ್ಥಾನದ ಮೇಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ನೋಡಿ, ದೇವಸ್ಥಾನದ ಹಿಂಭಾಗ ಕೂಡ ಅದೇ ಥರ ಇದೆ. ಗಿಡ ಪೂರ್ತಿ ಮುಚ್ಕೊಂಡು ಮಳೆ ಬಂದರೆ ಒಳಗಡೆ ಎಲ್ಲ ಸೋರುವಂಥ ಒಂದು ಪರಿಸ್ಥಿತಿನಲ್ಲಿ ಈ ದೇವಸ್ಥಾನ ಇದೆ. ನೋಡಿ, ಈಗ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ದೇವಸ್ಥಾನಗಳನ್ನು ಕಟ್ತಾರೆ. ಇವರಲ್ಲಿ ಕೂಡ ಕಟ್ತಾ ಇದ್ದಾರೆ. ಆದರೆ ಈ ಥರದ ಹಳೆಯ ದೇವಸ್ಥಾನಗಳನ್ನು ಉಳಿಸ್ಕೋಬೇಕು ಅನ್ನೋ ಮನಸ್ಸು ಯಾರಿಗೂ ಇರೋದಿಲ್ಲ. ಯಾಕಂದರೆ ಇದೆಲ್ಲ 1000 ವರ್ಷ, 900, 800 ವರ್ಷಗಳ ಹಿಂದೆ ಕಟ್ಟಿರುವಂಥ ದೇವಸ್ಥಾನಗಳು. ಇಂಥ ದೇವಸ್ಥಾನಗಳನ್ನು ಮೊದಲು ಉಳಿಸ್ಕೋಬೇಕು. ಹೊಸ ದೇವಸ್ಥಾನಕ್ಕೆ ಏನು ಖರ್ಚು ಮಾಡ್ತಾರೆ ಅದರಲ್ಲಿ ಒಂದು 10% ಖರ್ಚು ಮಾಡಿದ್ರೂ ಕೂಡ ಇಂಥ ದೇವಸ್ಥಾನಗಳು ಉಳ್ಕೊತವೆ. ಇಲ್ಲಿರುವಂಥ ಶಾಸನಗಳು, ಸ್ಮಾರಕಗಳು, ವಿಗ್ರಹಗಳು ಎಲ್ಲವನ್ನು ಕೂಡ ನಾವು ಉಳಿಸ್ಕೋಬೋದು. ನೋಡಿ ಯಾವ ಥರ ದೇವಸ್ಥಾನದ ಸ್ಥಿತಿ ಇದೆ ಇವತ್ತಿನ ದಿನ. ಇಂಥ ಒಂದು ದೇವಸ್ಥಾನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ 800 ವರ್ಷಗಳ ಒಂದು ಇತಿಹಾಸ ನಶಿಸಿ ಹೋಗುತ್ತೆ. ಸ್ನೇಹಿತರೆ, ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಾಗಿರುವಂಥ ಮಂಜು ಅವರಿದ್ದಾರೆ. ಇವರು ಈ ದೇವಸ್ಥಾನನ ಉಳಿಸ್ಕೋಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಕಾಲಕ್ಕೆ ಇಲ್ಲಿರುವಂಥ ಗಿಡಗಳನ್ನೆಲ್ಲ ಅವ್ರು ಕಟ್ ಮಾಡಿ ತೆಗಿತಾ ಇರ್ತಾರೆ. ಆದರೂ ಕೂಡ ಒಂದು ಸರ್ತಿ ಮಳೆ ಬಂದರೆ ಸಾಕು, ಎಲ್ಲ ಮತ್ತೆ ಗಿಡಗಳು ಬೆಳ್ಕೊಳ್ಳುತ್ತೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಇವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಭಾಗದಲ್ಲಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದೆ. ಬಟ್ ಹೊರಭಾಗದಲ್ಲಿ ದೇವಸ್ಥಾನ ತುಂಬ ದುಸ್ಥಿತಿನಲ್ಲಿದೆ ಅಂತ ಅನ್ನಿಸ್ತು. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಇದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಯಾವ ಥರ ಸ್ಪಂದನೆ ಮಾಡ್ತಿದ್ದಾರೆ? ಜನ ಸ್ಪಂದನೆ ಮಾಡ್ತಾರೆ ಸರ್. ನಾನು ತುಂಬ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಲಿ ಈಗ MLA ಅವ್ರನ್ನೂ ಭೇಟಿ ಮಾಡಿದ್ದೀನಿ, 3-4 ಸರಿ ಭೇಟಿ ಮಾಡಿದ್ದೀನಿ. ಅವರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನ ಊರಿನ ಪ್ರಮುಖರು ಸಹ ನಾನು ಅದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಮಾತ್ರ ಜನ ಸೇರ್ತಾರೆ ಅಷ್ಟೇ, ಬಾಕಿ ಟೈಮಲ್ಲಿ ಒಬ್ಬರೂ ಬರೋದಿಲ್ಲ. ಸೊ ಕಾರ್ತಿಕ್ ಮಾಸದಲ್ಲಿ ನಾವು ಪೂಜೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೂ ಸಹ ಜನಕ್ಕೆ ಏನಾಗಿದೆ ಅಂದರೆ, ಒಂದು ಭಾವನೆಗಳು ಕಡಿಮೆ ಆಗಿದೆ. ನಾವು ಏನೇ ಸಹ ಯಾವುದೇ ಕಾರ್ಯಕ್ರಮಗಳು, ಒಂದು ಹಬ್ಬ ಹರಿದಿನಗಳು ಮಾತ್ರ ಯಾವತ್ತೋ ಒಂದಿನ ಬರ್ತಾರೆ ಅಷ್ಟೇ, ಬಾಕಿ ದಿನ ಯಾರೂ ಬರೋದಿಲ್ಲ. ಸೊ ನಾವು ಗಿಡ ಗಂಟೆಗಳೆಲ್ಲ ತುಂಬ ಇರ್ತಾರೆ. ನಾನೆಲ್ಲ ಕಟ್ ಮಾಡ್ತಾ ಇರ್ತೀನಿ, ಆಗಾಗ್ಗೆ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಏನೇ ಕ್ಲೀನ್ ಮಾಡಿದ್ರೂ ನನಗೆ ಇನ್ನೇನು ಬೇಕಾಗಿಲ್ಲ ಸರ್. ಇವರು ಆ ದೇವಸ್ಥಾನನ ರೀಸೆಟ್ ಮಾಡಿಕೊಟ್ರೆ ಸಾಕಾಗಿದೆ ನನಗೆ ಅಷ್ಟೇ, ಬೇರೆ ಏನೂ ಬೇಡ. ರೀಸೆಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ. ಸರ್, ನಿಮ್ಮ ಪ್ರಯತ್ನ ಹೀಗೆ ಮಾಡ್ತಾ ಇರಿ. ಇವರ ಪ್ರಯತ್ನಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು, ಸರ್ಕಾರ, ಇಲಾಖೆ, ಸಂಘ ಸಂಸ್ಥೆಗಳು ಮನಸ್ಸು ಮಾಡಿ ಈ ಒಂದು ದೇವಸ್ಥಾನನ ಉಳಿಸ್ಕೋಬೇಕಾಗಿದೆ. ಬಾಗೂರಿನ ನಾಗೇಶ್ವರ ದೇವಸ್ಥಾನ, ಚನ್ನರಾಯಪಟ್ಟಣ ತಾಲೂಕು. ಇದೇ ಊರಲ್ಲಿ ಇರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಏನು ಅಷ್ಟೊಂದು ಸುಸ್ಥಿತಿನಲ್ಲಿಲ್ಲ. ಅದರದ್ದು ಮೇಂಟೆನೆನ್ಸ್ ಕೂಡ ಇಲ್ಲ. ಅಲ್ಲಿಗೂ ಕೂಡ ಯಾರನ್ನಾದರೂ ನೇಮಿಸಿ ಅದು ಕೂಡ ನಿತ್ಯ ಪೂಜೆ ನಡೀತಾ ಇದೆ.
ಅಲ್ಲೂ ಕೂಡ ಇದೇ ಥರದ ಗಿಡ ಬೆಳ್ಕೊಂಡಿದೆ, ಸುತ್ತಮುತ್ತ ಹುಲ್ಲು ಬೆಳ್ಕೊಂಡಿದೆ. ಸೊ ಮೇಂಟೆನೆನ್ಸ್ ಕೊರತೆ ಇದೆ. ಆ ದೇವಸ್ಥಾನದ ಕೂಡ ಗಮನ ಹರಿಸಿ ಎರಡೂ ದೇವಸ್ಥಾನಗಳನ್ನು ಉಳಿಸ್ಕೊಂಡ್ರೆ ಹೊಯ್ಸಳರ ಕಾಲದ ಒಂದು ಇತಿಹಾಸ ಬಾಗೂರಲ್ಲಿ ಉಳಿದಂತಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಬಾಗೂರಿನ ನಾಗೇಶ್ವರ ದೇವಸ್ಥಾನ. 800 ವರ್ಷಗಳಷ್ಟು ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ಇದನ್ನು ಉಳಿಸ್ಕೋಬೇಕು ಅಂತ ತುಂಬ ಶ್ರಮ ಪಡ್ತಾ ಇದ್ದೀವಿ. ಶ್ರಮಕ್ಕೊಂದು ಬೆಲೆ ಸಿಗಬೇಕು. ಬೆಲೆ ಸಿಕ್ಕಾಗ ಇಂಥ ಒಂದು ದೇವಸ್ಥಾನ ಉಳ್ಕೊಳ್ಳುತ್ತೆ. ನೀವು ಬಾಗೂರಿಗೆ ಏನಾದರೂ ಬಂದರೆ ಕೆರೆ ಏರಿ ಪಕ್ಕದಲ್ಲಿರುವಂತಹ ನಾಗೇಶ್ವರ ದೇವಸ್ಥಾನವನ್ನು ನೀವು ಕೂಡ ಭೇಟಿ ಮಾಡಿ. ತುಂಬ ಚೆನ್ನಾಗಿರುವಂತಹ ಒಂದು ಶಿವಲಿಂಗ ಇದೆ ಇಲ್ಲಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.